ಎಲ್ಲರಿಗೂ ಬೆಳಗಿನ ವಂದನೆಗಳು. ಇವತ್ತು ಗಾಂಧಿ ಜಯಂತಿಯ ಪ್ರಯುಕ್ತ ನಾವು ಉಳ್ಳಾಲ ಬೀಚಲ್ಲಿ ಸ್ವಚ್ಛತಾ ಕಾರ್ಯವನ್ನು ಪ್ರಾರಂಭಿಸಿದ್ದೇವೆ. ಸೆಪ್ಟೆಂಬರ್ 16ರಿಂದ ಅಕ್ಟೋಬರ್ 2ರವರೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆದೇಶದಂತೆ ನಾವು ಉಳ್ಳಾಲ ನಗರಸಭಾ ವ್ಯಾಪ್ತಿಯ 31 ವಾರ್ಡ್ಗಳಲ್ಲಿ ಸ್ವಚ್ಛತಾ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ದಿನ ಉಳ್ಳಾಲ ನಗರಸಭಾ ವ್ಯಾಪ್ತಿಯ ಬೀಚನ್ನು ನಾವು ಕ್ಲೀನ್ ಮಾಡಲಿಕ್ಕೆ ಬೆಳಿಗ್ಗೆ 8 ಗಂಟೆಯಿಂದ 10 ಗಂಟೆಯವರೆಗೆ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಆಲಿಯಾ ಕಾಲೇಜಿನ ವಿದ್ಯಾರ್ಥಿಗಳು, ನಿಟ್ಟೆ ಎಜುಕೇಷನ್ ಟ್ರಸ್ಟಿನ ವಿದ್ಯಾರ್ಥಿಗಳು, ಜಮಾತೆ ಇಸ್ಲಾಮಿನ ಸರ್ವ ಬಂಧುಗಳು, ಹಾಗೆಯೇ ಲಯನ್ಸ್ ಕ್ಲಬ್ ಕಾವೇರಿಯ ಸರ್ವ ಸದಸ್ಯರುಗಳು, ವಿದ್ಯಾರಣ್ಯ ಯುವಕ ಮಂಡಲ, ಎಲ್ಲ 13 ವಾರ್ಡ್ಗಳ ಕೌನ್ಸಿಲರ್ಸ್ಗಳು, ಹಾಗೆಯೇ ಎಲ್ಲ ಸಾರ್ವಜನಿಕರು ನಮ್ಮೊಂದಿಗೆ ಭಾಗವಹಿಸಿದ್ದಾರೆ. ನಮ್ಮ ಪೌರ ಕಾರ್ಮಿಕರು, ನಮ್ಮ ಪುರಸಭೆಯ ಸಿಬ್ಬಂದಿಗಳು, ಹಾಗೆಯೇ ಸ್ವಸಹಾಯ ಗುಂಪಿನ ಸರ್ವ ಸದಸ್ಯರುಗಳು, ಮೆಂಬರ್ಸ್ಗಳು ನಮ್ಮೊಂದಿಗೆ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿದೆ ಅಂತ ಹೇಳಿದರೆ ಇಲ್ಲಿ ಉಳ್ಳಾಲ ನಗರಸಭಾ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕ ಬಂಧುಗಳ ಸಹಕಾರದಿಂದ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾಳೆಯ ದಿನ ಕೊನೆಯ ದಿನವಾಗಿ ಅಂಗನವಾಡಿ ಕಾರ್ಯಕರ್ತೆಯರು ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಸ್ಮರಿಸಿಕೊಳ್ತೇವೆ. ಹಾಗೆಯೇ ನಾಳೆಯ ದಿನ ಗಾಂಧಿ ಜಯಂತಿಯ ಪ್ರಯುಕ್ತ ನಾವು ಸುಮಾರು 8ರಿಂದ 12 ಕಡೆಗಳಲ್ಲಿ ನಾವು ಸೂಚನಾ ಫಲಕವನ್ನು ಲಯನ್ಸ್ ಕ್ಲಬ್ ಕಾವೇರಿ ಹಾಗೂ ಉಳ್ಳಾಲ ನಗರಸಭಾ ವ್ಯಾಪ್ತಿಯಿಂದ ಸಭೆಯಿಂದ ನಾವು ಹಾಕಲಿಕ್ಕಿದ್ದೇವೆ. ಯಾಕೆಂತ ಹೇಳಿದರೆ ನಮ್ಮ 31 ವಾರ್ಡ್ಗಳಲ್ಲಿ ಕೂಡ ಕಸದ ವಾಹನಗಳು ಹೋಗ್ತದೆ. ಸಾರ್ವಜನಿಕ ಬಂಧುಗಳು ನಮ್ಮ ಪೌರ ಕಾರ್ಮಿಕರಿಗೆ ಕಸವನ್ನು ಕೊಟ್ಟು ಅವರನ್ನು ಗೌರವಿಸಬೇಕು. ಈ ನಿಟ್ಟಿನಲ್ಲಿ ನಮ್ಮ ರೋಡಲ್ಲಿ ಇದ್ದ ಮಾರ್ಕೆಟ್ ಸ್ಥಳಗಳಲ್ಲಿ ಹಾಗೂ ರೋಡ್ಗಳಲ್ಲಿ, ದರ್ಗಾದಂಥ ಪುಣ್ಯ ಕ್ಷೇತ್ರದಲ್ಲಿ ಕೂಡ ಈ ಕಸವನ್ನು ದೈವಸ್ಥಾನಗಳು, ಚರ್ಚ್ಗಳ ಬಳಿ ಎಲ್ಲ ಕಡೆಗಳಲ್ಲಿ ಸಹ ಕಸವನ್ನು ಎಸೆಯುವುದನ್ನು ನಾವು ನೋಡ್ತಾ ಇದ್ದೇವೆ. ಮನೆ ಮನೆಗೆ ಕಸದ ವಾಹನ ಬರುವಾಗ ನಾವು ಕಸವನ್ನು ಎಸೆಯುವುದು ನಮ್ಮ ಪ್ರಜ್ಞಾವಂತರ ಲಕ್ಷಣ ಅಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ ನಿಟ್ಟಿನಲ್ಲಿ ಸೂಚನಾ ಫಲಕವನ್ನು ನಾಳೆಯ ದಿನ ಗಾಂಧಿ ಜಯಂತಿಯ ಅಂಗವಾಗಿ ನಾವು ಸೂಚನಾ ಫಲಕವನ್ನು ಬೆಳಿಗ್ಗೆ ಅಳವಡಿಸುವವರಿದ್ದೇವೆ. ಆ ಮೂಲಕ ಇನ್ನು ಮುಂದೆ ನಗರಸಭೆ ಈ ಕಸ ಎಸೆಯುವವರ ವಿರುದ್ಧ ಖಂಡಿತವಾಗಿಯೂ ಒಂದು ಕಾನೂನು ಕ್ರಮವನ್ನು ನಾವು ತೆಗೊಳ್ತೇವೆ. 5,000ದಿಂದ 25,000ದವರೆಗೆ ಫೈನ್ ಹಾಗೂ ಅವರ ವಿರುದ್ಧ ಕ್ರಿಮಿನಲ್ ಕೇಸನ್ನು ಕೂಡ ನಾವು ಬುಕ್ ಮಾಡಲಿಕ್ಕಿದ್ದೇವೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಇದೊಂದು ಸ್ವಚ್ಛತೆ ನಮ್ಮ ಜವಾಬ್ದಾರಿ ಅಂತ ಹೇಳುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ನಮ್ಮೊಂದಿಗೆ ನಗರಸಭೆಯೊಂದಿಗೆ ಕೈ ಜೋಡಿಸಬೇಕು ಅಂತ ಕೇಳ್ತಾ, ತಮ್ಮಲ್ಲಿಗೆ ಕಸದ ವಾಹನ ಬಾರದೇ ಇದ್ದ ಪಕ್ಷದಲ್ಲಿ ತಮ್ಮ ವಾರ್ಡಿನ ಸದಸ್ಯರುಗಳಿಗೆ ಫೋನ್ ಮಾಡುವ ಮೂಲಕ ಅಥವಾ ಉಳ್ಳಾಲ ನಗರಸಭೆಯ ಆರೋಗ್ಯ ನಿರೀಕ್ಷಕರನ್ನು ಸಂಪರ್ಕಿಸಬಹುದು. ಯಾರೂ ಸಿಗಲಿಲ್ಲ ಅಂತ ಹೇಳಿದರೆ ಪೌರಾಯುಕ್ತೆಯಾಗಿ ನನ್ನ ನಂಬರಿಗೆ ನೀವು ಕಾಲ್ ಮಾಡ್ಬೋದು ಅಂತ ಕೇಳಿಕೊಂಡು, ಇವತ್ತಿನ ದಿನ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕಿದ್ರೆ ತಮ್ಮೆಲ್ಲರ ಸಹಕಾರ ಇತ್ತು. ನಮ್ಮ ಪೌರ ಕಾರ್ಮಿಕರಿಗೆ ವಿಶೇಷವಾಗಿ ನಾನು ಅಭಿನಂದಿಸುತ್ತಾ ಎಲ್ಲರಿಗೂ ಸೇರಿದ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ಉಳ್ಳಾಲ ನಗರಸಭೆ ಮತ್ತು ಕಾವೇರಿ ಮತ್ತು ನಿಟ್ಟ ಎಜುಕೇಷನ್ ಇದರ ಎಲ್ಲ ಜಮಾತ್ ಇಸ್ಲಾಮಿನ ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು ಉಳ್ಳಾಲ ನಗರಸಭೆಯೊಟ್ಟಿಗೆ ಕೈ ಜೋಡಿಸಿದ್ದಾರೆ. ಸ್ವಚ್ಛತಾ ಕಾರ್ಯಕ್ರಮವನ್ನು ಇವತ್ತಿನಿಂದ 10-15 ವಾರ್ಡ್ಗಳಲ್ಲಿ ಬೆಳಿಗ್ಗೆ 7 ಗಂಟೆಯಿಂದ ಈ 10 ಗಂಟೆ ತನಕ ನಡೆಸಲಾಯಿತು ನಮ್ಮ ಪೌರಾಯುಕ್ತರ ಆದೇಶದ ಮೇರೆಗೆ. ಈಗ ಎಲ್ಲ ಕೌನ್ಸಿಲರ್ಗಳು ಕೂಡ ಇದಕ್ಕೆ ಸಹಕರಿಸಿದ್ದಾರೆ. ಆದ್ದರಿಂದ ಬಂದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ವೈಯಕ್ತಿಕ ನೆಲೆಯಲ್ಲಿ ಉಳ್ಳಾಲ ನಗರಸಭೆ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಸ್ವಚ್ಛತೆಗೆ ಆದ್ಯತೆ ಕೊಡಲಿಕ್ಕೆ ನಮ್ಮೆಲ್ಲರ ಕರ್ತವ್ಯ ಕೂಡ. ನಾವು ಕೂಡ ಈಗ ಮೇಡಮ್ ಹೇಳಿದ ಹಾಗೆ ಕಸೆಯನ್ನು ಎಸೆಯಬಾರದು. ಎಲ್ಲರೂ ಆಯಾಯ ಡಸ್ಟ್ಬಿನ್ನಿಗೆ ಹಾಕಿಕೊಂಡು ನಮ್ಮ ಸಿಬ್ಬಂದಿ ವರ್ಗದವರು ನಮ್ಮ ಪೌರ ಕಾರ್ಮಿಕರನ್ನು ಸಹಕರಿಸಬೇಕಂತ ಹೇಳುತ್ತಾ ನಮ್ಮ ಗಾಡಿಗೆ ಕೊಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸಿ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.